ಇತ್ತೀಚೆಗೆ ರಂಜಾನ್ ಹಬ್ಬದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಸುಳ್ಯದಲ್ಲಿ ಯುವಕರು ಕಾರಿನಲ್ಲಿ ಅಪಾಯಕಾರಿ ರೀತಿ ಪ್ರಯಾಣಿಸಿದ ವಿಚಾರವಾಗಿ ಇವರ ವಿರುದ್ಧ ಕೇಸು ದಾಖಲಾಗಿತ್ತು. ಇದೀಗ ಅಂತಹುದೇ ಘಟನೆ ಕಡಬ ತಾಲೂಕಿನಲ್ಲಿ ನಡೆದಿದ್ದು, ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ಘಟನೆ ಏಪ್ರಿಲ್ 27ರಂದು ನಡೆದಿದೆ ಎನ್ನಲಾಗಿತ್ತು. ಉಪ್ಪಿನಂಗಡಿ ಸುಬ್ರಹ್ಮಣ್ಯ ಹೆದ್ದಾರಿಯಲ್ಲಿ ಪೆರಾಬೆಯಿಂದ ಅಲಂಗಾರು ನಡುವೆ ಈ ಘಟನೆ ನಡೆದಿದೆ. ರಾತ್ರಿ ವೇಳೆಯಲ್ಲಿ ವಾಹನದಲ್ಲಿ ಮೆರವಣಿಗೆ ನಡೆಸಿದ ವೇಳೆ 3 ಕಾರಿನಲ್ಲಿ ಯುವಕರು ಕಾರಿನ ಡೋರ್ ಹಾಗೂ ಡಿಕ್ಕಿಯಲ್ಲಿ ಮತ್ತು ಟಾಪ್ನಲ್ಲಿ ಕುಳಿತು ಪ್ರಯಾಣ ಮಾಡಿದ್ದಾರೆ. ಈ ವೇಳೆ ಅದೇ ರಸ್ತೆಯಲ್ಲಿ ಸಂಚರಿಸ್ತಾ ಇದ್ದ ಇತರ ವಾಹನಗಳಿಗೂ ಸಂಚಾರಕ್ಕೆ ಅಡ್ಡಿಪಡಿಸಿದ್ದಾಗಿ ಹೇಳಲಾಗ್ತಾ ಇದೆ. ಈ ವಿಡಿಯೋ ವೈರಲ್ ಆದ ಬಳಿಕ ಕಡಬ ಪೊಲೀಸರು 2 ಕಾರಿನ ಮಾಹಿತಿ ಕಲೆ ಹಾಕಿ ಕೇಸು ದಾಖಲಿಸಿಕೊಂಡಿದ್ದಾರೆ. ಇನ್ನೊಂದು ಕಾರಿನ ನಂಬರ್ ಪತ್ತೆಯಾಗದ ಕಾರಣ ಕಾರಿನ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ.